ಜಾಬಾಲಿ ಮಹರ್ಷಿಗಳ ತಪೋವನವೆಂದೇ ಪ್ರಖ್ಯಾತಿಯಾಗಿರುವ ತುಳುನಾಡಿನ ಪ್ರಸಿದ್ಧ ಗುಹಾಲಯ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ಗುಹಾಲಯದಲ್ಲಿ ಪವಿತ್ರ ಗುಹಾ ಪ್ರವೇಶ ಗುಹಾ ತೀರ್ಥ ಸ್ನಾನ ಕಾರ್ಯಕ್ರಮಕ್ಕೆ ಗುರುವಾರದಂದು ಚಾಲನೆ ನೀಡಲಾಗಿದೆ. ತುಲಾ ಸಂಕ್ರಮಣದ ಸಂದರ್ಭ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ವಿಧಿಗಳೊಂದಿಗೆ ಕ್ಷೇತ್ರದ ತಂತ್ರಿ ಬಗ್ಗಮಜಲು ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಯವರ ನೇತೃತ್ವದಲ್ಲಿ ಶ್ರೀ ಜಗದ್ಗುರು ಮಧ್ವಾಚಾರ್ಯ ಸಂಸ್ಥಾನ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ದೀಪ ಪ್ರಜ್ವಲನೆಯೊಂದಿಗೆ ಚಾಲನೆ ನೀಡಿದರು. ಈ ವೇಳೆ ಶ್ರೀ ಸೋಮನಾಥೇಶ್ವರ, ಶ್ರೀ ಮಹಾಗಣಪತಿ ದೇವರು ಹಾಗೂ ಶ್ರೀ ಜಾಬಾಲಿ ಮಹರ್ಷಿ ಅವರ ಸನ್ನಿಧಿಗಳಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಕಟೀಲು ದೇವಳದ ಪ್ರಧಾನ ಅರ್ಚಕ ಲಕ್ಷ್ಮೀನಾರಾಯಣ ಶರ್ಣ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಹರಿಕೃಷ್ಣ ಪುನರೂರು, ಕಲ್ಕುರ ಪ್ರತಿಷ್ಠಾನದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕುರ, ಕಿನ್ನಿಗೊಳ್ಳಿ ಯುಗ ಪುರುಷದ ಸಂಪಾದಕ ಕೊಡೆತೂರು ಭುವನಾಭಿರಾಮ ಉಡುಪ್ಪ, ವಸಂತ್ ಭಟ್ ನೆಲ್ಲಿತೀರ್ಥ, ದೇಗುಲದ ಅರ್ಚಕ ಗಣಪತಿ ಭಟ್, ಅನಂತಕೃಷ್ಣ ಅಡಿಗೆ ಪುತ್ತಿಗೆ, ಎನ್.ವಿ. ವೆಂಕಟರಾಜ ಭಟ್, ಎನ್.ವಿ. ಜಿ.ಕೆ. ಭಟ್, ಪ್ರಸನ್ನ ಭಟ್ ನೆಲ್ಲಿತೀರ್ಥ, ಆನಂದ ಕಾವ ಸಾಂತ್ರಬೈಲು, ಕೃಷ್ಣಪ್ಪ ಪೂಜಾರಿ, ಸುಂದರ ಪೂಜಾರಿ, ಹನುಮಂತ ಕಾಮತ್, ಸ್ಥಳೀಯ ಪ್ರಮುಖರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಗುಹಾ ಪ್ರವೇಶಕ್ಕೆ ಮುಂಚಿತವಾಗಿ ಕ್ಷೇತ್ರದ ನಾಗಪ್ಪ ಕೆರೆಯಲ್ಲಿ ಮಿಂದು ಕ್ಷೇತ್ರದ ತಂತ್ರಿಗಳ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ಗುಹಾ ಪ್ರವೇಶ ಆರಂಭ ಮಾಡಲಾಯಿತು. ಅಕ್ಟೋಬರ್ 17ರ ತುಲಾ ಸಂಕ್ರಮಣದಂದು ಪ್ರಾರಂಭಗೊಂಡ ಗುಹಾ ಪ್ರವೇಶ ಗುಹಾ ತೀರ್ಥ ಸ್ನಾನ ಏಪ್ರಿಲ್ ತಿಂಗಳ ಮೇಷ ಸಂಕ್ರಮಣದವರೆಗೂ ಪ್ರತಿದಿನ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಈ ಗುಹಾ ತೀರ್ಥ ಸ್ನಾನಕ್ಕೆ ಅವಕಾಶವಿದೆ. ಹುಣ್ಣಿಮೆಯ ಸಂದರ್ಭ ಹುಣ್ಣಿಮೆ ತೀರ್ಥ ಸ್ನಾನ ಇಲ್ಲಿ ವಿಶೇಷ. ಯೋಚನೆ ಒಂದು ಮಲ್ಲ ಸ್ವರೂಪವಾದ ಗೊಳೆಗೊರಕೊಂಡು ಐಕ್ ಮಂಗಳೂರು ಅಥವಾ ನಮ್ಮ ಈ ಪ್ರದೇಶ ಪ್ರಕಾರ ಎಂಬಿ ಮುಹೂರ್ತ ದೇವಸ ಮುಹೂರ್ತ ಪೊಗಡೆ ಯಾವ್ದು ಲಗ್ನ ದೋಷ ಪರಿಹಾರ ಅಂತ ಕುರಿತು ಕ್ಷೇತ್ರ ವೃದ್ಧಿಯಾವಡೆ ಗ್ರಾಮ ಅರಿಷ್ಟ ದೇಶ ಅರಿಷ್ಟ ನಿವಾರಣೆ ಈ ಲೋಕ ಸುಧಸ್ಥ ಸುಖಿನೋ ಭವಂತು ಅಮೃತವಾಕ್ಯ ಸಿದ್ಧಿಯಾವಡೆ ಈ ಪ್ರಕಾರ ತೀರ್ಥ ಸ್ನಾನ ಪಣಿತಾವರ ಹೆಂಗೆ ಮನುಷ್ಯ ಜನ್ಮಂಟು ವರ್ತನು ಪಾಪಕರ್ಮಗಳ ದುರಿತಂಗಳ ಪದ್ಮಾಸನಸ್ತಂ ಶಿವಂ ಅಭಿಪ್ಸಿದಾರ್ಥ ಸಿದ್ಧರ್ಥಂ ಮನುಷ್ಯ ಜೀವನದಲ್ಲಿ ಪಾಪಕರ್ಮಗಳನ್ನು ಮಾಡ್ತೇವೆ. ಅಂತಹ ಪಾಪಕರ್ಮಗಳ ಪರಿಹಾರಕ್ಕೆ ಪೂರ್ವ ಕಾಲದಲ್ಲಿ ಇದೆಲ್ಲ ಒಂದು ಕ್ಷೇತ್ರಗಳಲ್ಲಿ ನಮ್ಮ ದುರಿತಗಳನ್ನು ನಿವಾರಣೆ ಮಾಡಲಿಕ್ಕಿರುವಂಥ ಅವಕಾಶಗಳೆಲ್ಲ ಹಿಂದಿನ ಋಷಿಮುನಿಗಳು ತೋರಿಸಿಕೊಟ್ಟಿದ್ದಾರೆ. ಆ ಪ್ರಕಾರ ಈ ಹಳ್ಳಿ ಗುಡ್ಡೆಗಾಡಿನ ಮಧ್ಯದಲ್ಲಿ ಒಂದು ನೆಲ್ಲಿತೀರ್ಥ ಕ್ಷೇತ್ರ ಜಾಬಾಲಿ ಮಹರ್ಷಿಯ ಪುಣ್ಯಭೂಮಿ. ಅರುಣಾಸುರ ಎಂಬಂತಹ ದುಷ್ಟಶಕ್ತಿಯನ್ನು ಲೋಕಕಂಟಕಾಗಿರುವಂತಹ ದುರಿತವನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಸುಮಾರು ವರ್ಷ ತಪಸ್ಸು ಮಾಡಿ ದೇವಿ ಸ್ವರೂಪದ ಶಕ್ತಿಯಿಂದ ನಾಶ ಮಾಡಿದ್ದ ಪುರಾಣ ಚಿಂತನೆಗಳೆಲ್ಲ ಇದೆ. ಆ ಪ್ರಕಾರ ವಿಶೇಷವಾಗಿ ಇಲ್ಲಿ ಏನು ಕೇಳಿದರೆ ವ್ಯಾಧಿಗಳು, ಅದರಲ್ಲಿ ಬೇರೆ ಬೇರೆ ರೀತಿಯ ವ್ಯಾಧಿಗಳುಂಟು. ಮೈಯೆಲ್ಲ ಬಿಳಿಯಾಗುವುದು, ಚರ್ಮ ರೋಗಗಳು ಅಥವಾ ಶಾಪಾದಿಂದ ಬಂದಂತಹ ಎಲ್ಲ ಕುಷ್ಠಾದಿ ವ್ಯಾಧಿಗಳು ಇದೆಲ್ಲ ಇದ್ದರೂ ಕೂಡ ಇಲ್ಲಿಯ ಮೃತ್ತಿಗೆಯನ್ನು ನಿರಂತರವಾಗಿ ಒಂದಷ್ಟು ಮಂಡಲ ರೂಪದ 48 ದಿವಸ 108 ದಿವಸ ಅನುಕೂಲ ಆದಾಗ ಸ್ನಾನ ಮಾಡಿ ಪ್ರಸಾದವನ್ನು ಹಚ್ಚಿಕೊಂಡ್ರೆ ಇವತ್ತು ಕೂಡ ಕುಷ್ಠಾದಿ ವ್ಯಾಧಿಗಳು ಪರಿಹಾರ ಅಂತ ವಿಚಾರ ಉಂಟು. ನಮ್ಮ 35 ವರ್ಷದ ಅನುಭವದಲ್ಲಿ ಹೇಳುವುದಾದರೆ ಒಂದು ಮುಸ್ಲಿಂ ದಂಪತಿಗಳು 4 ವರ್ಷ ಇರ್ತೇವೆ ಬರ್ತೇವೆ. ಅವರು ಕೂಡ ಹೆಂಗಸಿಗೆ ತುಂಬ ಮೈಯಲ್ಲೆಲ್ಲ ದೋಷ ಇತ್ತು.
ಅವರು ಕೂಡ ಬರ್ಬೋದು ಅಂತ. ನಮಗೆ ಇಲ್ಲಿ ಜಾತಿ ಈ ವಿಷಯ ಇಲ್ಲ, ಇಲ್ಲಿ ಭಕ್ತರಿಗೆ ದೇವರ ನಂಬಿಕೆ ಇದ್ದವರಿಗೆ ಪ್ರವೇಶ ಅಂತ ಇರುವುದು. ಆ ಪ್ರಕಾರ ರಸ್ತೆಯಲ್ಲಿ ಹೆಂಗಸಿನಲ್ಲಿದ್ದಂಥ ಎಲ್ಲ ಏನು ಬಿಳಿ ಇರುವಂಥ ಚರ್ಮ ಬಿಳಿಯ ಒಂದು ರೋಗ ಎಲ್ಲ ಪರಿಹಾರ ಆಗಿ ಅವ್ರು ನಿರಂತರ ಬರ್ತಾ ಇರ್ತಾರೆ, ಸೇವೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಅಂತ ಇಲ್ಲಿ ವಿಷಯ ಉಂಟು. ಪ್ರಕೃತಿಯ ಒಳಗಿನ ರಹಸ್ಯವನ್ನು ಬದುಕಿಗೆ ಪೂರಕವಾಗಿ ಅಥವಾ ಸಕಲ ಜೀವರಾಶಿಗಳಿಗೆ ಪೂರಕವಾಗಿ ನಮ್ಮ ಹಿಂದಿನ ಋಷಿಮುನಿಗಳು ನಮಗೆ ಅದನ್ನು ಅನಾವರಣ ಮಾಡಿಕೊಟ್ಟಿದ್ದಾರೆ ಅಥವಾ ಅದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಜಾಬಾಲಿ ಮೂರ್ತಿಗಳು ಇಂಥ ಸ್ಥಳದಲ್ಲಿ ಕುಳಿತುಕೊಂಡು ತಪಸ್ಸು ಮಾಡಿದ್ದು ಅದಕ್ಕೂ ಕಟೀಲಿಗಿರುವ ಸಂಬಂಧ. ನಾನು ಇಷ್ಟೇ ಹೇಳುವಂಥದ್ದು, ಹೇಗೆ ದುರಿತ ನಿವಾರಣೆಗಳು ಅಥವಾ ನಮ್ಮ ವೈಯಕ್ತಿಕವಾದಂಥ ಒಂದು ಅನುಗ್ರಹಕ್ಕೆ ನಾವು ಏನು ಪ್ರಾಪ್ತವಾಗೋ ತಂತ್ರಿಗಳು ಹೇಳಿದ್ದಾರೆ, ಗುರುಗಳು ಅದರ ಬಗ್ಗೆ ಮಾರ್ಗದರ್ಶನ ಮಾಡ್ತಾರೆ. ಈಗ ನಮ್ಮ ನರೇಶ್ ಶೆಣೆಯವರು ಬಂದಿದ್ದರು ಇಲ್ಲಿ, ಕೆನರಾ ಸಂಸ್ಥೆಗಳ ಪ್ರಮುಖರವರು. ನಾನು ಇಷ್ಟೇ ಹೇಳಿದ್ದು, ನಾನು ಶಾರದಾ ವಿದ್ಯಾಲಯದ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ನಾವೆಲ್ಲ ಶೈಕ್ಷಣಿಕ ವ್ಯವಸ್ಥೆಯಲ್ಲಿರುವವರಾಗಿ ಹೇಳುವಂಥದ್ದು, ನಮ್ಮ ವಿದ್ಯಾರ್ಥಿಗಳನ್ನು ಇಂತಹ ಪ್ರಕೃತಿಯ ಒಂದು ವಿಸ್ಮಯದ ಇರುವಂಥ ಸ್ಥಳಗಳಿಗೆ ಆಸಕ್ತಿ ಇದ್ದಂಥ ಒಂದು 5-10 ವಿದ್ಯಾರ್ಥಿಗಳಿಗೆ ಬಂದು 4-5 ದಿವಸಗಳು ಇಲ್ಲಿ ತಂಗುವಂಥ ವ್ಯವಸ್ಥೆ ಮಾಡಿ. ಇಲ್ಲಿ NV.K. ಭಟ್ರು ಹೇಳಿದರು, ಆಡಳಿತಾತ್ಮಕವಾಗಿ ಪೂರ ವ್ಯವಸ್ಥೆ ನಾವು ಮಾಡ್ತೇವಂತ. ಇಲ್ಲಿ ಇದ್ದುಕೊಂಡವರು ಇಲ್ಲಿ ಕೆರೆಯಲ್ಲಿ ಇದ್ದು ಶುಚಿರ್ಭೂತರಾಗಿ ಈ ಗುಹಾ ಪ್ರವೇಶ ಇವುಗಳನ್ನೆಲ್ಲ ಇದ್ದಾಗ ಅವರಿಗೆ ನಮ್ಮ ಧಾರ್ಮಿಕದ ನಡೆಗಳ ಮೂಲ ನಂಬಿಕೆಗಳ ಶಿಕ್ಷಣದ ಜೊತೆಗೆ ಅದರ ಅರಿವಾಗ್ತದೆ. ಇದು ಇವತ್ತು ಆಗಬೇಕಾದದ್ದು. ಸೋಮನಾಥೇಶ್ವರ ಗುಹಾಲಯದಲ್ಲಿ ತುಲಾ ಸಂಕ್ರಮಣದ ಸಮಯದಲ್ಲಿ ನಾವೆಲ್ಲ ಭಕ್ತರೊಡಗೂಡಿ ಈ ದಿವಸ ತೀರ್ಥ ಸ್ನಾನವನ್ನು ಗುಹೆಯಲ್ಲಿ ಹೋಗಿ ದೇವರ ದರ್ಶನ ಮಾಡಿ ತೀರ್ಥ ಸ್ನಾನವನ್ನು ಮಾಡಿದ್ದೇವೆ. ರುದ್ರದೇವರ ಸನ್ನಿಧಾನ ಅಂತ ಹೇಳಿದರೆ, ರುದ್ರದೇವರು ಅಂತ ಹೇಳಿದರೆ ರುಜಂ ಧರಾವೇತಿ ರುದ್ರಃ ಅಂತ ಹೇಳಿ ನಮ್ಮ ಎಲ್ಲ ರೋಗವನ್ನು ಪರಿಹಾರ ಮಾಡುವಂತಹ ದೇವರು ಯಾರು ಹೇಳಿದರೆ ಅದು ರುದ್ರದೇವರು ಅಂತ. ಅದರಿಂದ ಸೋಮನಾಥನಾಗಿ ರುದ್ರದೇವರು ಇಲ್ಲಿ ನೆಲೆಸಿ ಎಲ್ಲ ಭಕ್ತರ ರೋಗವನ್ನು, ದೇಹದ ರೋಗವನ್ನು, ಮಾನಸಿಕ ರೋಗವನ್ನು ಪರಿಹಾರ ಮಾಡುವಂಥ ದಿವ್ಯ ಸನ್ನಿಧಾನ ಇಲ್ಲಿ ಇರುವಂಥದ್ದು ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ. ಆದ್ದರಿಂದ ಇಂತಹ ಒಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಭಕ್ತರು ಬಂದು ಆ ದೇವರ ಒಂದು ಸೇವೆಯನ್ನು ಮಾಡಬೇಕು. ಇಲ್ಲಿ ದೇವರ ಒಂದು ಸನ್ನಿಧಾನವನ್ನು ಗುರುತಿಸಿಕೊಂಡು ತಮ್ಮ ಸಾಧನೆಯನ್ನು ಇಲ್ಲಿ ಮಾಡಬೇಕು. ಮಾನಸಿಕವಾಗಿ ಬರುವಂತಹ ಯಾವುದೇ ವ್ಯಾಧಿಗಳಿದ್ದರೂ ಕೂಡ, ದೇಹಕ್ಕೆ ಬರುವಂತಹ ಯಾವುದೇ ವ್ಯಾಧಿಗಳಿದ್ದರೂ ಕೂಡ ಅದೆಲ್ಲವನ್ನು ಕೂಡ ಆ ರುದ್ರದೇವರ ಒಂದು ಅನುಗ್ರಹದಿಂದ ಪರಿಹಾರ ಮಾಡಿಕೊಂಡು ಜೀವನದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಬೇಕು.